ಬಂಧುಗಳೇ ನಮಸ್ಕಾರ. ಇವತ್ತು ಜುಲೈ 6. ಈ ಒಂದು ಸಂಚಿಕೆ 1 ಜೂನಿಂದ ನಾನು ಪ್ರಾರಂಭ ಮಾಡಿದ್ದೆ. ಇದರಲ್ಲಿ ಈಗ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಮನಸ್ಸು ಆಗ್ತಾ ಇದೆ. ಪ್ರತಿ ಎಪಿಸೋಡನ್ನು ನಾನು 4 ಭಾಗದಲ್ಲಿ ವಿಭಾಜನೆ ಮಾಡ್ತೇನೆ. ಪ್ರಪ್ರಥಮ ಮನೋಬಲದ ಬಗ್ಗೆ, ಭಗವದ್ಗೀತೆಯದ ಒಂದು ಮೆಸೇಜ್. ದೇಹಬಲ ವಿಷಯ ಬರುವಾಗ ಆಯುರ್ವೇದದ ಪುಸ್ತಕಗಳಲ್ಲಿ ಸಸ್ಯ, ಹಣ್ಣು ಇತ್ಯಾದಿ ಅದ್ಭುತವಾದ ಆಹಾರ ಸಂಬಂಧಪಟ್ಟಂಥ ವಿಷಯಗಳು, ಒಂದು ಸಸ್ಯಗಳನ್ನು ನಾನು ಪ್ರತಿದಿನ ವಿವರಿಸ್ತೇನೆ. ಮತ್ತು ಒಂದು ಯೋಗಾಸನದ ಬಗ್ಗೆ, ಮತ್ತು ಜ್ಯೋತಿಷ್ಯ ಪ್ರಕಾರ ಇವತ್ತು ದಿನ ಹೇಗೆ ಇದೆ ಮತ್ತು ಯಾವ ಥರ ನಾವು ಅರ್ಥ ಮಾಡಿಕೊಳ್ಬಹುದು, ಸ್ಟೆಪ್ಸ್ ಮುಂದೆ ಪ್ಲ್ಯಾನ್ ಮಾಡಬಹುದು, ಇದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಸೊ ಇವಾಗ ಮನೋಬಲ. ಇವತ್ತು ಭಗವದ್ಗೀತೆಯ 2ನೇ ಅಧ್ಯಾಯದ 62ನೇ ಶ್ಲೋಕವನ್ನು ನಾನು ಕೋಟ್ ಮಾಡಲಿಕ್ಕೆ ಇಚ್ಛೆಪಟ್ಟಿದ್ದೇನೆ. ಅದ್ಭುತವಾದ ವಿಷಯ. ನಮ್ಮ ಇಡೀ ಮನೋವಿಜ್ಞಾನದ ಅದು ಆಧಾರಭೂತ ಸಿದ್ಧಾಂತ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಧ್ಯಾಯತೋ ವಿಷಯಾನ್ ಪುಂಸಃ. ಯಾವ ವಿಷಯದ ಬಗ್ಗೆ ಒಬ್ಬ ಮನುಷ್ಯ ಗಮನ ಕೊಡ್ತಾನೆ, ಗಮನಿಸ್ತಾನೆ, ಧ್ಯಾನ ಮಾಡ್ತಾನೆ, ಫೋಕಸ್ ಮಾಡ್ತಾನೆ, ಮತ್ತು ಸಂಗಸ್ತೇಷು ಉಪಜಾಯತೆ, ಮತ್ತು ಯಾರ್ಯಾರ ಜೊತೆಗೆ ಸಂಘದಲ್ಲಿ ಇರ್ತಾನೆ, ಯಾರ್ಯಾರ ಜನರೊಟ್ಟಿಗೆ ಅವನು ಸಂಘ, ಫ್ರೆಂಡ್ಶಿಪ್ಪು, ಡೈಲಿದ ಚಟುವಟಿಕೆಗಳು ಮಾಡ್ತಾನೆ, ಆ ಜನರದ ಪ್ರಭಾವ ಮತ್ತು ಅವನು ಏನು ಧ್ಯಾನ ಮಾಡ್ತಾನೆ ವಿಷಯಗಳ ಮೇಲೆ, ಅದರದ ಪ್ರಭಾವದಿಂದ ಅವನು ಮನಸ್ಸದ ಒಳಗೆ ಕಾಮ, ಇಚ್ಛೆದ ಪ್ರಾದುರ್ಭಾವವಾಗ್ತದೆ. ಕಾಮಾತ್ ಕ್ರೋಧೋ ವಿಜಾಯತೆ. ಈ ಇಚ್ಛೆ ಪೂರ್ಣ ಆದರೆ ಅಹಂಕಾರ, ಪೂರ್ಣ ಆಗಲಿಲ್ಲದ್ರೆ ದುರಹಂಕಾರ, ಸಿಟ್ಟು. 2 ಸ್ಥಿತಿಯಲ್ಲಿಯೂ ಸಿಟ್ಟು ಬರ್ತದೆ. ಅಹಂಕಾರ ಬಂದರೂ ಸಹ ಅದು ಒಂದು ಒಳಗೆ ಇಂಬ್ಯಾಲೆನ್ಸ್ ಪಿತ್ತದಾಗ್ತದೆ. ಆವಾಗ ಪಿತ್ತಜ ಮದ ಬರ್ತದೆ. ಇಚ್ಛೆ ಪೂರ್ಣ ಆಗಲಿಲ್ಲದ್ರೂ ಸಹ ಪಿತ್ತ ಮದ ಬರ್ತದೆ. ಕ್ರೋಧಾತ್ ಭವತಿ ಸಮ್ಮೋಹ. ಈ ಕ್ರೋಧದಿಂದ ಮತ್ತೆ ಅವನಿಗೆ ಸಮೂಹದ ಸ್ಥಿತಿ ಆಗ್ತದೆ. ಅರ್ಥ ಆಗೋದಿಲ್ಲ ಅವನು ಎಲ್ಲಿದ್ದಾನೆ, ಯಾರಿದ್ದಾನೆ, ಏನು ಅರ್ಥ ಆಗೋದಿಲ್ಲ. ಮೋಹ. ಸಮೋಹಾತ್ ಸ್ಮೃತಿ ವಿಭ್ರಮಃ. ಇದರಿಂದ ಸ್ಮೃತಿ ಅದ ನಾಶ ಆಗತ್ತೆ. ಏನು ನೆನಪಿರುವುದಿಲ್ಲ. ಅವನು ನಮ್ಮ ಸ್ನೇಹಿತ ಇದ್ದ, ನಿನ್ನೆವರೆಗೆ ನನಗೆ ಇಷ್ಟು ಸಹಾಯ ಮಾಡಿದ್ದ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಮತ್ತು ಬುದ್ಧಿ ಹಾಳಾಗ್ತದೆ. ಬುದ್ಧಿ ಯಾ ಪಶ್ಯತಿ ನಿತ್ಯ ಅನಿತ್ಯಂಚ. ಏನು ಸತ್ಯ, ಏನು ಸುಳ್ಳು, ಇದು ಹೇಳುವಂಥದ್ದು ಬುದ್ಧಿದ ನಾಶ ಆಗ್ತದೆ. ಬುದ್ಧಿನಾಶ ವಿನಶ್ಯತಿ. ಮತ್ತು ಅವನು ಯಾವುದೊಂದು ತಪ್ಪು ಮಾಡ್ತಾನೆ. ಸೊ ಇದು ಎಲ್ಲ ಡಿಸ್ಟ್ರಕ್ಷನ್ ಅದ. ಈ ಇಡೀ ಪ್ರಾಸೆಸ್ ಅದ ಬೇರು, ಮೂಲದಲ್ಲಿ ಏನಿದೆ? ಸಂಘ. ಬಂಧುಗಳೇ, ಸಜ್ಜನರ ಒಟ್ಟಿಗೆ ಇರಿ. ಯಾರು ತುಂಬ ಪಾಸಿಟಿವ್ ಇದ್ದಾರೆ ಅವ್ರ ಜೊತೆಗೆ ಇರಿ. ಅವರದ ಪ್ರಭಾವ ನಿಮ್ಮ ಮೇಲೆ ಬರಲಿ. ನೆಗೆಟಿವ್ ಜನರಿಗೂ ಸಹಾಯ ಮಾಡಿ. ಅವರಿಂದ ಪ್ರಭಾವ ನಿಮ್ಮ ಮೇಲೆ ಬರಲಿಕ್ಕೆ ಬಿಡಬೇಡಿ. ಒಳ್ಳೆಯ ವಿಷಯಗಳ ಬಗ್ಗೆ ಚಿಂತನೆ ಮಾಡಿ. ಈಗ ದೇಹಬಲದ ಬಗ್ಗೆ. ಇವತ್ತು ದೇಹಬಲದ ವಿಷಯ ಬರುವಾಗ ನಾನು ಹಾಗಲಕಾಯಿ, ಕರೇಲಾ ಅಂತ ಹೇಳ್ತೇವೆ ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಕಾರವೆಲ್ಲಕ್ ಅಂತ ಹೇಳೋದು. ಹಾಗಲಕಾಯಿ ಆ್ಯಕ್ಚುಲಿ ಹಣ್ಣು. ಈ ಕಾಯಿ ತುಂಬ ಕಹಿ ಇರ್ತದೆ, ಸತಿಕ್ತಂ. ಅದರ ದೀಪನ ಹಸುವೆ ಇಲ್ಲದಿದ್ದರೆ ಹಸುವೆ ಚೆನ್ನಾಗಿ ಆಗುತ್ತೆ. ಮತ್ತು ಕಫ ಇದ್ದರೆ ಬಾಡಿಯಲ್ಲಿ ಜಾಸ್ತಿ, ಮ್ಯೂಕಸ್ ಇದ್ದರೆ ಅದು ಸಹ ಕಡಿಮೆ ಆಗ್ತದೆ. ಡಯಾಬಿಟೀಸಿಗೆ ಅದ್ಭುತವಾದ ಔಷಧಿ, ಲಿವರಿಗೆ ಅದ್ಭುತವಾದ ಔಷಧಿ, ರಕ್ತದಲ್ಲಿ ಇರುವಂಥದ್ದು ಕೆಟ್ಟಂಶಕ್ಕೆ ಅದ್ಭುತವಾದ ಔಷಧಿ. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವೈಟಮಿನ್ ಎ ಇದೆ. ಬೀಟಾ ಕ್ಯಾರೋಟಿನ್
ಕ್ಯಾರೆಟ್ ಗಜ್ಜರಿಗಿಂತ ಜಾಸ್ತಿ ಇದೆ. ಮತ್ತು ಇದರಲ್ಲಿ ಮ್ಯಾಗ್ನೀಸಿಯಮ್ ಇದೆ, ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜಿಂಕ್ ಇದೆ, ಇದರಲ್ಲಿ ಅದ್ಭುತವಾದ ಪ್ರಮಾಣದಲ್ಲಿ ಐರನ್ ಇದೆ. ಕಹಿ ಮಾತ್ರ ಇದನ್ನು ದೋಷ, ಬೇರೆ ಎಲ್ಲವೂ ಗುಣಗಳ ಇರುವಂಥದ್ದ ಹಾಗಲಕಾಯಿ. ಹಾಗಲಕಾಯಿಯನ್ನು ಕಹಿ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ವೀಕ್ಷಕರೇ ನೀವು ಲಿಂಬು, ಶುಂಠಿ ಪುಡಿ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಬೇಕಿದ್ದರೆ ಕಾಳುಮೆಣಸನ್ನು ಹಾಕಿದರೆ ಅದರದ್ದು ಕಹಿ ಅಂಶ ಕಡಿಮೆ ಆಗ್ತದೆ. ನಿತ್ಯ ಇಲ್ಲದಿದ್ದರೆ ವಾರಕ್ಕೆ 1 ದಿನ 2 ದಿನ ಸೇವನೆ ಮಾಡಿ ವೇಟ್ ಕಡಿಮೆ ಆಗ್ತದೆ, ಸ್ಕಿನ್ನಿಗೆ ಗ್ಲೋ ಬರ್ತದೆ. ಹಾಗಲಕಾಯಿದು ಜ್ಯೂಸ್ ಕುಡಿಬಹುದು, ಲೆಮನ್ ಜ್ಯೂಸ್ ಸ್ವಲ್ಪ ಹಾಕಿ, ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ಪುಡಿ, ಸ್ವಲ್ಪ ಕಾಳುಮೆಣಸು ಹಾಕಿ, ಸ್ವಲ್ಪ ಉಪ್ಪು, ಸೈಂಧವ ಉಪ್ಪು ಹಾಕಿ ಕುಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತದೆ. ಇದು ದೇಹ ಬಲ ಬಗ್ಗೆ ಆದಮೇಲೆ ಈಗ ನಾನು ಯೋಗ ಬಲ ಬಗ್ಗೆ ಹೇಳ್ತೇನೆ. ನೌಕಾಸನ. ನೌಕಾ ಮೀನ್ಸ್ ಬೋಟ್. ಈ ಆಸನದ ಅದ್ಭುತವಾದ ಪ್ರಭಾವ ನಮ್ಮ ಅಬ್ಡಾಮಿನಲ್ ಮಸಲ್ಸ್ ಮೇಲೆ ಬಿಡ್ತದೆ. ಯಾಕೆಂದರೆ ಕಾಲನ್ನು ಮೇಲೆ ಮಾಡ್ತೇವೆ ನಾವು, ನಮ್ಮ ಚೆಸ್ಟಿಂದ ಹೆಡ್ಡನ್ನು ಸಹ ಮೇಲೆ ಮಾಡ್ತೇವೆ. ಇಡೀ ಬಾಡಿ ದ ಸೆಂಟರ್ ಆಫ್ ದ ಫೋರ್ಸ್ ಆಫ್ ದ ವೇಟ್ ನಮ್ಮ ಬ್ಯಾಕ್ ಆ್ಯಂಡ್ ಹಿಪ್ ಜಾಯಿಂಟ್ ಮೇಲೆ ಬರ್ತದೆ. ಇಂಡಿಯಾದ ಬಿಗ್ಗೆಸ್ಟ್ ಒಬೆಸಿಟಿ ಪ್ರಾಬ್ಲಮ್ ಸೆಂಟ್ರಲ್ ಒಬೆಸಿಟಿ. ಎಲ್ಲರ ಹೊಟ್ಟೆ ದೊಡ್ಡದಾಗ್ತದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಇದು ಅದ್ಭುತವಾದ ಆಸನ. ಇದನ್ನು ಶ್ವಾಸವನ್ನು ಹೋಲ್ಡ್ ಮಾಡಿ ಇನ್ಹೇಲ್ ಮಾಡ್ತಾ ಕಾಂಟ್ಯಾಕ್ಟ್ ಮಾಡಬೇಕು ಅಬ್ಡಾಮಿನಲ್ ಮಸಲನ್ನು, ಕಾಲನ್ನು ಮೇಲೆ ಮಾಡಬೇಕು. ಮತ್ತು ಕುಂಭಕದಲ್ಲಿ ಸ್ವಲ್ಪ ವೇಟ್ ಮಾಡಿ ಮತ್ತೆ ಎಕ್ಸೇಲ್ ಮಾಡ್ತಾ ಕೆಳಗೆ ಬರಬೇಕು. ಅಂಥದ್ದು 10 ಸತಿ ಬೆಳಿಗ್ಗೆ ಮತ್ತು ಸಂಜೆ ಮಾಡಿದರೆ ನಿಮ್ಮ ಅಬ್ಡಾಮಿನಲ್ ಮಸಲ್ಸಿಗೆ ಪವರ್ ಸಿಗ್ತದೆ. ಈಗ ಇವತ್ತದ ಜ್ಯೋತಿಷ್ಯ ಬಲ್. ವೀಕ್ಷಕರೇ, ಇವತ್ತದ ದಿನ ಬಹಳ ಒಳ್ಳೆಯ ದಿನ. ಉತ್ತರಾಷಾಢ ನಕ್ಷತ್ರ, ಸೋಮವಾರ ದಿನ, ಪ್ರಥಮಾದ ಚಂದ್ರ. ಹುಣ್ಣಿಮೆ ಆದಮೇಲೆ ಕೃಷ್ಣ ಪಕ್ಷಕ್ಕೆ ಇದು ಪ್ರಥಮಾದ ಚಂದ್ರ. ಹುಣ್ಣಿಮೆ ಹಾಗೆ ಸ್ವಲ್ಪ ಸಣ್ಣ ಇರಬಹುದು. ಉತ್ತರಾಷಾಢ ನಕ್ಷತ್ರ ಎದುರಿಗೆ ಸೋಮವಾರ ಅಂತಹ ಅದ್ಭುತವಾದ ದಿನ ಬರ್ತಾ ಇದೆ. ಸೋಮವಾರಕ್ಕೆ ಉತ್ತರಾಷಾಢ ನಕ್ಷತ್ರ ಬಂದರೆ ಅತಿ ಶುಭ. ಯಾವುದು ಕೆಲಸ ನೀವು ಇವತ್ತು ಮಾಡಿದರೆ ಚಿರಕಾಲವರೆಗೆ ನಿಮಗೆ ಅದರಿಂದ ಲಾಭ ಸಿಗ್ತದೆ, ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಕೊಡ್ತದೆ, ಸಕ್ಸಸ್ಫುಲ್ ಆಗ್ತದೆ. ಶುಭ ಮಂಗಲ.